ಹಾಗೆ ಕಾರ್ಯಕ್ರಮದ ಸುಯೋಗ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಾಧವ ಉಲ್ಲಾಳ್ ಒಬ್ಬ ಪರಿಸರ ಪ್ರೇಮಿಯಾಗಿ ಪರಿಸರವಾದಿಯಾಗಿ ನಮ್ ಜೊತೆ 10 ಗಿಡ ಮರಗಳನ್ನ ನಮ್ಗಾಗಿ ಪೋಷಿಸ್ತಾ ಬಂದಿದ್ದಾರೆ. ಅಂತಹವರೊಬ್ರು ನಮ್ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಎಲ್ಲ ಮಾಂಡವಿ ಮೋಟರ್ಸ್ ನ ಸಿಬ್ಬಂದಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಅವರಿಗೆ ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕಂತ ಶಶಿಧರ್ ಕಾರಂತ್ ಅವ್ರನ್ನ ಕೇಳಿಕೊಳ್ತೇನೆ. 16,000 ಗಿಡಗಳನ್ನ ಜೋರಾದ ಚಪ್ಪಾಳೆ ಬರಲಿ. ಹಾಗೆ ನಮ್ಮ ಜೊತೆ ಇದ್ದಾರೆ ಮತ್ತೊಬ್ರು ಪ್ರೊಫೆಸರ್ ಸುರೇಶ್ ನಾಥ್ ಅವರು, ಚೀಫ್ ಟ್ರಾಫಿಕ್ ವಾರ್ಡನ್ ಮಂಗಳೂರು. ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ. ಎಲ್ಲ ಮಾಂಡವಿ ಮೋಟರ್ಸ್ ಸಿಬ್ಬಂದಿ ಪರವಾಗಿ ಅವರಿಗೆ ಪುಷ್ಪಗುಚ್ಛವನ್ನು ಸ್ವಾಗತ ಮಾಡ್ಬೇಕಂತ ಹೇಳಿ ನಮ್ಮ HR ಮ್ಯಾನೇಜರ್ ಶ್ರೀ ಶಿವಪ್ರಸಾದ್ ಅವ್ರನ್ನ ಕೇಳ್ಕೊಳ್ತಾರೆ. ಮತ್ತೆ ಪುರುಷರೇ ಸೇರಿ ಮಹಿಳಾ ದಿನಾಚರಣೆ ಮಾಡೋದ್ರ ಜೊತೆಗೆ ನಮ್ಮ ಮಾಂಡವಿ ಮೋಟರ್ಸ್ ಪರವಾಗಿ ಕೂಡ ವೇದಿಕೆ ಮೇಲೆ ಒಬ್ಬರನ್ನ ಕರೀತಾ ಇದ್ದೀನಿ. ಒಬ್ಬ ಸೀನಿಯರ್ ಎಂಪ್ಲಾಯಿ ಒಬ್ರು ಬರ್ತಾ ಇದ್ದಾರೆ. ಅವರ ಹೆಸರು ಅನುಪಮ ಮೇಡಮ್ ಅಂತ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತ ಮಾಡ್ತೇನೆ, ಪ್ರೆಸೆಂಟ್ ಮಾಡ್ತಿದ್ದಾರೆ. ಹಾಗೆ ನಮ್ಮೊಂದಿಗೆ ನಮ್ಮ ಸಮಾಜಕ್ಕೆ ನಮಗಾಗಿ ದುಡಿತಾ ಇರುವಂತಹ ಕೆಲಸ ಅದನ್ನು ಕೂಡ ಮಾಡ್ತಾ ಹೋಗ್ತೇವೆ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇವತ್ತು ಎಲ್ಲರೂ ಸೇರಿ ಒಟ್ಟಾಗಿ ಆಚರಿಸೋಣ. ಮಹಿಳಾ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ಅಂತಹ ಒಂದು ದೇಶವನ್ನು ಭಾರತದಲ್ಲಿ ಹಲವಾರು ದೇವತೆಗಳಿಗೆ ಒಂದು ಹೆಸರನ್ನ ಹಾಗೆ ನಮ್ಮ ಜೊತೆ ಮತ್ತೆ 3 ಜನ ಅಂತಹ 2 ಮಹಿಳೆಯರಿಗೆ ಕೂಡ ಒಂದು ಸನ್ಮಾನವನ್ನ ಇಲ್ಲಿ ನಡೆಸಲಾಗುತ್ತೆ. ಅವರಿಗೂ ಸ್ವಾಗತ ಹೇಳ್ತಾ ಮೊದಲಿಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಮುರಳಿ ಮೋಹನ್ ಚುಂತಾರ್ ಅವ್ರನ್ನ ಕೇಳ್ಕೊಳ್ತಾರೆ. ಹಾಗೆ ಅವರಿಗೆ ಸರ್ಪ್ರೈಸ್ ಅಂತ ಇಲ್ಲಿಗೆ ಬಂದಿದ್ದು, ಅವರಿಗೂ ಗೊತ್ತಿರಲಿಲ್ಲ ಅಂತ ಹೇಳಿದರು. ಖುಷಿ ಆಯ್ತು. ಒಂದು ನಾವು ಪ್ರತಿದಿನ ಮಹಿಳೆಯರನ್ನ ಗೌರವಿಸಬೇಕು, ಸನ್ಮಾನಿಸಬೇಕು, ಅವರನ್ನ ಆಧರಿಸಬೇಕು. ಆದ್ರೆ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಮಹಿಳಾ ದಿನಾಚರಣೆ ನಮಗೆ ಮಹಿಳೆಯರು ನೆನಪಾಗೋದು ಮಹಿಳಾ ದಿನಾಚರಣೆ ಮಾತ್ರ ಅಂತಾಗಿದೆ. ಅದೇನೇ ಇರಲಿ, ಇವತ್ತು ಇಷ್ಟೊಂದು ಜನ ಮಹಿಳೆಯರನ್ನು ನೋಡುವಾಗ ನಮಗೊಂಥರ ಖುಷಿ ಆಗ್ತಾ ಇದೆ. ನಿಮ್ಮ ದಿನ ಇವತ್ತು ವಿಶೇಷವಾದಂಥ ದಿನ. ಹಾಗೆ ನಮ್ಮ ಕಚೇರಿಯಲ್ಲಿ ಅಷ್ಟೇ ನಾವು ಅಲ್ಪಸಂಖ್ಯಾತರು ಪುರುಷರು. ನನ್ನ ಕಚೇರಿಯಲ್ಲಿ 6 ಜನ ಮಹಿಳೆಯರಿದ್ದಾರೆ, 2 ಪುರುಷರಿರೋದು. ಗೃಹ ರಕ್ಷಕ ಇಲಾಖೆ ಇವತ್ತು ನಡೀತಾ ಇದ್ರೆ ಅದು ಮಹಿಳೆಯರಿಂದ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮಹಿಳೆ ಅಂತ ಹೇಳಿದ್ರೆ ಒಂದು ತ್ಯಾಗದ ಸಂಕೇತ. ತ್ಯಾಗ ನಮ್ಮ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಯಾವತ್ತೂ ತ್ಯಾಗ ಮಾಡ್ತಾನೆ ಹೋಗ್ತಾರೆ, ಪುರುಷರು ಮೆರಿತಾನೆ ಇರ್ತಾರೆ. ಕಾಲ ಬದಲಾಗಿದೆ, ಹಿಂದೆ ಆಗಿತ್ತು, ಈಗ ಹಾಗಿಲ್ಲ. ಒಬ್ಬ ಮಹಿಳೆ ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ಮಹಿಳೆ ಚೆನ್ನಾಗಿರ್ಬೇಕು ಅಂತೇಳಿ ಹೇಳ್ತಾರೆ. ಮಹಿಳೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾನೆ. ಪುರುಷ ವೃತ್ತಿನಲ್ಲಿ ಸಕ್ಸೀಡ್ ಆಗ್ತಾನೆ. ಅವನು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ವಕೀಲ ಆಗಿರ್ಬೋದು. ಅವನ ದೈನಂದಿನ ವೃತ್ತಿ ಬದುಕಿನಲ್ಲಿ ಅವನು ಬೆಳೀತಾನೆ ಹೋಗ್ತಾನೆ. ಹಾಗೆ ಸಮಾಜದಲ್ಲಿ ಸಹ ಹೊರಗೆ ಬಂದು ಅವನು ಕೆಲಸ ಮಾಡ್ತಾ ಬೆಳೀತಾ ಹೋಗ್ತಾನೆ. ಅವನಿಗೆ ಕುಟುಂಬದ ಯಾವುದೇ ವ್ಯವಹಾರ ಬೇಡ. ಮನೆಯಲ್ಲಿ ಮಗಳನ್ನ ಶಾಲೆಗೆ ಬಿಡಬೇಕಾದ್ರೆ ಅಮ್ಮನೇ ಆಗ್ಬೇಕು. ಈಗ ಕೆಲವೊಂದು ಅಪ್ಪಂದ್ರು ಹೋಗ್ತಾರೆ, ನಾನು ಹೋಗ್ತೀನಿ, ಯಾವಾಗ ಹೋದ್ರೊಮ್ಮೆ, ದಿನ ಹೋಗಲ್ಲ. ಹಾಗೆ ಮಗುವಿಗೆ ಹುಷಾರಿಲ್ಲದಿದ್ರೆ ಅಮ್ಮನೇ ಬೇಕು, ಅಮ್ಮ ಬೇಕು ಅಂತೇಳಿ. ಅಮ್ಮ ರಜೆ ಮಾಡಿ ಮನೆಯಲ್ಲಿ ಕೂರ್ಬೇಕು. ಮಕ್ಕಳಿಗೆ ಗೊತ್ತು, ನಮ್ಮ ಅನಿತಾ ಅವರಿಗೆ ಗೊತ್ತು, ಮಗಳಿಗೆ ರಜೆ ಇಲ್ಲ ಅಂದ್ರೆ ಅವ್ರು ರಜೆ ಹಾಕಿ ಮನೆಯಲ್ಲಿ ಕೂರ್ತಾರೆ. ಹೀಗೆ ಒಂದು ಮನೆಯಲ್ಲಿ ಒಂದು ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ಮಹಿಳೆ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಮಹಿಳೆ ಕುಟುಂಬಕ್ಕಾಗಿ ತ್ಯಾಗ ಮಾಡ್ತಾ 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 ಅವಳ ಎಲ್ಲ ಆಸೆಗಳು ಮುದುಡಿ ಹೋಗ್ತಾ ಇದೆ. ಅವಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಏನೇ ಆಗ್ಬೇಕಂತಿದ್ರು ಅವರ ಗಂಡ ಮುಂದೆ ಬರೋದನ್ನು ನೋಡಿ ಖುಷಿ ಪಡ್ತಾಳೆ. ಮಗ ಡಾಕ್ಟರ್ ಆದರೆ ಅತಿ ಹೆಚ್ಚು ಸಂಭ್ರಮಿಸುವುದು ತಾಯಿ. ನಾನು ಡಾಕ್ಟರ್ ಆಗಲಿಲ್ಲ, ನನ್ನ ಮಗ ಡಾಕ್ಟರ್ ಆದ ಅಂತೇಳಿ ಖುಷಿ ಪಡ್ತಾಳೆ. ನನ್ನ ಮಗಳು ಡಾಕ್ಟರ್ ಆದರು ಅಂತ ಖುಷಿ ಪಡ್ತಾಳೆ. ಹೀಗೆ ಒಂದು ತ್ಯಾಗದ ಪರಿಪೂರ್ಣವಾದ ಸಂಕೇತ ಇದ್ರೆ ಅದು ಮಹಿಳೆ ಮಾತ್ರ. ಮಹಿಳೆ ಮನೆಯಲ್ಲಿ ಹೆಂಡತಿಯಾಗಿ, ಈಗ ಅವರಿಗೆ ಮಲ್ಟಿಪಲ್ ರೋಲ್. ನಾವು ಗಂಡಸರು ಬೆಳಿಗ್ಗೆ ಎದ್ದು ಹೊರಡ್ತೀವಿ, ಮತ್ತೆ ರಾತ್ರಿನೇ ಮನೆಗೆ ತಲುಪೋದು. ಬೆಳಿಗ್ಗೆ 5 ನಿಮಿಷ ಲೇಟ್ ಆದರೆ ಬ್ರೇಕ್ಫಾಸ್ಟ್ ರೆಡಿ ಆಗಲಿಲ್ಲ ಅಂದರೆ ಗಲಾಟೆ ಮಾಡ್ಕೊಂಡು ಹೋಗ್ತೀವಿ. ಬೇಗ ಕೊಡು, ಇಲ್ಲ ನಾನು ಹೋಟ್ಲಲ್ಲಿ ತಿಂತೀನಿ ಅಂತ. ಎಲ್ಲ ಗಂಡಸರ ಹಣೆ ಬರೋನು ಇಷ್ಟು. ಆದರೆ ಹೆಂಗಸರ ಆಗಲ್ಲ. ಬೆಳಿಗ್ಗೆ ಬೇಗ ಎದ್ದು, ಇನ್ಕ್ಲೂಡಿಂಗ್ ನಿಮ್ಮನ್ನು ಸೇರಿಸಿ, ಇದು ಮನೆಯ ಎಲ್ಲ ಮಧ್ಯಮ ವರ್ಗದ ಭಾರತೀಯ ಕುಟುಂಬಗಳಲ್ಲಿ ನಡೆಯುವ ವಿಚಾರವನ್ನು ನಾನು ಹೇಳ್ತೇನೆ. ಯಾಕೆಂದರೆ ನಾನು ಮಧ್ಯಮ ವರ್ಗದ ಭಾರತೀಯ ಕುಟುಂಬದಲ್ಲಿ ಹುಟ್ಟಿ ಬಂದವನು. ಮನೆಯಲ್ಲಿ ಗಂಡ ಹೊರಡುವಾಗ ಗಂಡನಿಗೆ ಬ್ರೇಕ್ಫಾಸ್ಟ್, ಮತ್ತೆ ಮಧ್ಯಾಹ್ನ ಮನೆಗೆ ಬರಲಿಲ್ಲ ಅಂದರೆ ಬುತ್ತಿ ರೆಡಿ ಆಗಬೇಕು. ಮಗಳು ಶಾಲೆಗೆ ಹೋಗುವಾಗ ಮಕ್ಕಳಿಗೆ ಬುತ್ತಿ ರೆಡಿ ಆಗಬೇಕು,
ಹೋಮ್ವರ್ಕ್ ಆಗಿದೆಯಾ, ಬ್ಯಾಗ್ ರೆಡಿ ಮಾಡಿ ತಂದು ಇಡಬೇಕು. ಎಟ್ ಎ ಟೈಮ್ ಅದೇ ವಯಸ್ಸಾದ ಅತ್ತೆ ಮಾವ ಇದ್ದರೆ ಅವರಿಗೂ ಸಹ, ಅನಿತಾ ಅವರಿಗೆ ಗೊತ್ತು, ಅವರಿಗೂ ಸಹ ಊಟ ತಿಂಡಿ ವ್ಯವಸ್ಥೆ ಆಗಬೇಕು. ಅವರು ಪ್ಲಸ್ ಅವರ ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ಬೇಕು. ಇಷ್ಟೆಲ್ಲ ಮಾಡಿ ಮನೆಯಲ್ಲಿ ತಾಯಿಯಾಗಿ ಮಗುವಿಗೆ ತಾಯಿ ಆಗಬೇಕು, ಹೆಂಡತಿಗೆ ಗಂಡ ಆಗಬೇಕು, ತಂದೆಗೆ ಮಗಳಾಗಬೇಕು, ಅತ್ತೆಗೆ ಸೊಸೆಯಾಗಬೇಕು. ಎಲ್ಲರನ್ನ ಸಮಾಳಿಸಿಕೊಂಡು ಹೋಗುವಾಗ ಮಹಿಳೆ ಸುಸ್ತಾಗಿ ಬಿಡ್ತಾಳೆ. ಅಷ್ಟೆಲ್ಲ ಮಾಡಿ 10 ಗಂಟೆಗೆ ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ಟೈಮ್ ಇರಲ್ಲ. ಏನು ಮಾಡ್ತಾಳೆ ಅಂದರೆ ಕ್ಯಾರಿಯರಲ್ಲಿ ಹಾಕಿ ತಗೊಂಡೋಗ್ತಾಳೆ. ಇನ್ಕ್ಲೂಡಿಂಗ್ ನನ್ನ ವೈಫ್, ನನ್ನ ಹೆಂಡತಿ ಒಬ್ಬಳು ಡೆಂಟಲ್ ಸರ್ಜನ್. ಎಟ್ ಎ ಟೈಮ್ ಎಲ್ಲ ರೋಲ್ಗಳನ್ನು ಮಾಡ್ತಾಳೆ. ದಿನ ಒಂದು 30-40 ಹಲ್ಲು ಕೀಳ್ತಾರೆ. 10 ಗಂಟೆಗೆ ಹೋಗುವಾಗ ಕೆಲವೊಮ್ಮೆ ಬೆಳಿಗ್ಗೆ ತಿಂಡಿ ತಿನ್ನಲ್ಲ, ಅವಲಕ್ಕಿಯನ್ನು ಬುತ್ತಿಯಲ್ಲಿ ಹಾಕಿ ತಗೊಂಡೋಗ್ತಾಳೆ. ಟೈಮ್ ಆದರೆ ಅಲ್ಲಿ ಹೋಗಿ ತಿಂತೀನಿ ಅಂತ ಹೇಳಿ. ಹೆಚ್ಚಿನ ಸಮಯಗಳಲ್ಲಿ ಮಧ್ಯಾಹ್ನ, ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನ ಊಟವನ್ನು ಒಟ್ಟಿಗೆ ಮಾಡುವಂಥ ಕಾರ್ಬಾರು. ಇದು ಎಲ್ಲ ಮಹಿಳೆಯರ ಮನೆಯಲ್ಲಿ ನಡೆಯುವಂಥ ವಿಚಾರ. ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆ ಮಾಡುವಂಥ ತ್ಯಾಗ. ಪುರುಷ ಗೆಲ್ಲುತ್ತಾ ಹೋಗ್ತಾನೆ, ಮಹಿಳೆ ಸೋಲುತ್ತಾ ಹೋಗ್ತಾಳೆ. ಪುರುಷರ ಗೆದ್ದದ್ದನ್ನು ಮಹಿಳೆ ಸೆಲೆಬ್ರೇಟ್ ಮಾಡ್ತಾಳೆ, ಮಹಿಳೆ ಆನಂದಿಸ್ತಾಳೆ. ಪುರುಷನಿಗೆ ನನ್ನ ಸಕ್ಸಸ್ ಅನ್ನ ಎಷ್ಟು ಮುಂದೆ ಹೋದ್ರು ಸಹ, ಒಬ್ಬ ಪುರುಷ ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಆದರೆ ನೆಕ್ಸ್ಟ್ ಆಸೆ ಅವನಿಗಿರ್ತದೆ, ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ. ಮಹಿಳೆಯರಿಗೆ ಆಗಲ್ಲ. ನನ್ನ ಗಂಡ ಚೀಫ್ ಮಿನಿಸ್ಟರ್ ಆದ್ರೆ ಇಡೀ, ಅಥವಾ ಏನೇ ಒಂದು ಆದರೆ ನನ್ನ ಮಗ ಡಾಕ್ಟರ್ ಆದ್ರೆ ಅಂತ ಹೇಳಿ ಇಡೀ ಕೇರಿಗೆಲ್ಲ ಹಂಚಿ, ಸ್ವೀಟ್ ಹಂಚಿ ಸೆಲೆಬ್ರೇಟ್ ಮಾಡ್ತಾರೆ. ಯಾರು? ತಾಯಿ. ಅದು ತಾಯಿಯ ಹೃದಯ. ಇಂತಹ ಒಂದು, ಈಗ ಮುರಳೀಧರ್ ಹೇಳಿದರು, ಯತ್ರ ನಾರ್ಯಸ್ತು ಪೂಜ್ಯಂತಿ, ಅಂದ್ರೆ ಎಲ್ಲಿ ಮಹಿಳೆಯರನ್ನ ಪೂಜಿಸ್ತಾರೋ ಅಲ್ಲಿ ದೇವರು ಇರ್ತಾರೆ ಅಂತ ಹೇಳಿ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಬಹುಶಃ ಒಂದು ಸುಂದರವಾದ ಸಮಾಜ ನಿರ್ಮಾಣ ಆಗ್ಬೋದು. ಬಹಳಷ್ಟು ಖುಷಿ ಆಗ್ತಾ ಇದೆ. ನಮ್ಮ ಹೋಮ್ಗಾರ್ಡ್ ಇಲಾಖೆಯಲ್ಲೂ ಬಹಳಷ್ಟು ಗೃಹ ರಕ್ಷಕಿಯರಿದ್ದಾರೆ, ಮಹಿಳೆಯರಿದ್ದಾರೆ. 230ಕ್ಕೂ ಹೆಚ್ಚು ಮಹಿಳೆಯರಿದ್ದಾರೆ. ಅವರು ಮನೆಯಲ್ಲಿ ಅವರ ಕೆಲಸವನ್ನು ಬಿಟ್ಟು, ಚಂಪಾ ಅವರಿದ್ದಾರೆ, ಎಲ್ಲರೂ ಇದ್ದಾರೆ, ಅವರಿಗೂ ಸಹ ಹೆಂಡತಿ, ಗಂಡ, ಮಕ್ಕಳು, ಅತ್ತೆ ಮಾವ ಎಲ್ಲರೂ ಇದ್ದಾರೆ. ಅದನ್ನು ನಿಭಾಯಿಸಿಕೊಂಡು ಸಮಾಜಕ್ಕೆ ಬಂದು ಸಮಾಜದಲ್ಲಿ ಕೆಲಸ ಮಾಡಬೇಕು. ಅವರು ಪಾಪ ಟ್ರಾಫಿಕ್ ಮಾಡ್ತಾರೆ, ಟ್ರಾಫಿಕ್ ಡ್ಯೂಟಿ, ಬಿಸಿಲಲ್ಲಿ ಒಣಗಿಕೊಂಡು ಕೆಲಸ ಮಾಡಬೇಕು. ಹೀಗೆ ಮನೆಯನ್ನ, ಸಮಾಜವನ್ನ ಕಟ್ಟುವ ಕೆಲಸದಲ್ಲಿ ಮಹಿಳೆಯರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಾಗೆ ಒಂದು ದೇಶ, ಒಂದು ರಾಜ್ಯ, ಒಂದು ಗ್ರಾಮ, ಒಂದು ಮನೆ, ಒಂದು ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ಅದರ ಬೆನ್ನೆಲುಬಾಗಿ ಇರಬೇಕಾಗಿರೋದು ಪುರುಷರಲ್ಲ, ಮಹಿಳೆಯರೇ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆಲ್ರೌಂಡರ್ ಅಂತ ಹೇಳ್ತಾರೆ, ಸವ್ಯಸಾಚಿ ಅಂತ ಹೇಳಿ. ಎಟ್ ಎ ಟೈಮ್ ಎಲ್ಲ ಕೆಲಸವನ್ನ ಮಾಡಲಿಕ್ಕೆ ಮಹಿಳೆಯರಿಗೆ ಮಾತ್ರ ಸಾಧ್ಯ. ಮಾನಸಿಕವಾಗಿ ಮಹಿಳೆಯರು ಭಯಂಕರ ಸ್ಟ್ರಾಂಗ್, ಪುರುಷರು ಭಯಂಕರ ವೀಸ್ಟ್. ದೈಹಿಕವಾಗಿ ನಾವು ಬಹಳಷ್ಟು ಸ್ಟ್ರಾಂಗ್ ಇದ್ದೇವೆ. ಪುರುಷರು ಮಹಿಳೆಯರು ಫೈಟ್ ಮಾಡಿದರೆ ಪುರುಷರೇ ಗೆಲ್ಲೋದು. ಆದರೆ ಏನೋ ಒಂದು ಸಂತಸದ ಅಥವಾ ದುಃಖದ ವಿಚಾರ ಬಂದಾಗ ಕಣ್ಣು ನೀರು ಮೊದಲು ಬರುವುದು ಗಂಡಸರಲ್ಲಿ. ಯಾಕೆಂದ್ರೆ ಮಾನಸಿಕವಾಗಿ ಹೆಂಗಸರು ಸದೃಢರಾಗಿರ್ತಾರೆ, ಮಾನಸಿಕವಾಗಿ ಯಾವತ್ತೂ ಮಹಿಳೆಯರು ಬಲಿಷ್ಠರು. ಕುಟುಂಬವನ್ನು ಸಂಭಾಳಿಸುವುದು ಮಹಿಳೆಯರೇ. ಈ ಹಿನ್ನೆಲೆಯಲ್ಲಿ ನಿರಂತರವಾಗಿ ನಮ್ಮ ಸಮಾಜದ ಶಕ್ತಿಯಾಗಿ ಇರುವಂತಹ ಮಹಿಳೆಯರನ್ನು ನಾವು ಪ್ರತಿದಿನ ಗುರುತಿಸಬೇಕು, ಗೌರವಿಸಬೇಕು ಮತ್ತು ಸಂಭ್ರಮಿಸಬೇಕು. ಇವತ್ತಿನ ದಿವಸ ನಮಗೊಂದು ಒಳ್ಳೆಯ ಅವಕಾಶ ಮಾಂಡವಿ ಮೋಟರ್ಸ್ನವರು ಕೊಟ್ಟಿದ್ದಾರೆ. ಮುರಳೀಧರ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ನಾನು ಅವರ ಹತ್ರ ಹೇಳಿದೆ, ನಮ್ಮ ಹೋಮ್ ಗಾರ್ಡ್ಸ್ಗಳನ್ನು ಗುರುತಿಸೋಣ ಅಂತೇಳಿ. ತಕ್ಷಣವೇ ಒಪ್ಪಿಕೊಂಡ್ರು. ಇವತ್ತು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡುವ ಮಹಿಳೆಯರನ್ನು ಗುರುತಿಸುವ ಕಾರ್ಯವನ್ನ ಮಾಡ್ತಾ ಇದ್ದೀರಾ. ನನಗೆ ಇಷ್ಟೊಂದು ಜನ ಈ ಮಹಿಳೆಯರು ಇಲ್ಲಿದ್ದಾರೆ ಅಂತೇಳಿ ಖಂಡಿತವಾಗಿಯೂ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಮೊದಲೇ ನಾವು ಇಲ್ಲಿ ಮಾಡ್ತಿದ್ವೇನೋ. ಬಹುಶಃ ಇವತ್ತು ಮಾಂಡವಿ ಮೋಟರ್ಸ್ನಲ್ಲೂ ಸಹ ಪುರುಷರು ಅಲ್ಪಸಂಖ್ಯಾತರು ಅಂತ ಹಾಗೆ ನನಗೆ ಅನಿಸ್ತಾ ಇದೆ. ಅದೇನೇ ಇರಲಿ, ಬಹುಶಃ ಅವರು ಮನೆಯಲ್ಲಿ ಮಾಡುವ ಕೆಲಸದ ಜೊತೆಗೆ ಇವತ್ತು ಇಲ್ಲಿ ಸಹ ಮಾಂಡವಿ ಮೋಟರ್ಸ್ಗೆ ಒಂದು ಶಕ್ತಿಯಾಗಿ ಮಹಿಳೆಯರು ಇದ್ದಾರೆ ಅಂತ ಹೇಳಿ ನಮಗೆ ಬಹಳ ಸಂತೋಷ. ಒಂದು ಮಾತಿದೆ, ಮುರಳಿಯವರೇ ಮಾತಾಡ್ಬೋದಲ್ಲ 2 ನಿಮಿಷ? ಯಾಕೆಂದ್ರೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಇಷ್ಟೊಂದು ಮಹಿಳೆಯರನ್ನು ನೋಡಿದಾಗ. ಒಂದು ಮಾತಿದೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾರೆ ಅಂತೇಳಿ. ಆನ್ ಅ ಲೈಟರ್ ನೋಟ್, ಬಿಹೈಂಡ್ ಎವ್ರಿ ಅನ್ಸಕ್ಸಸ್ಫುಲ್ ಮ್ಯಾನ್ ದೇರ್ ಆರ್ ಹಂಡ್ರೆಡ್ಸ್ ಆಫ್ ವುಮನ್ ಅಂತೇಳಿ. ಅಂದ್ರೆ ಯಾರು ಯಶಸ್ವಿ ಅಲ್ಲದ ಪುರುಷರ ಹಿಂದೆ 100 ಮಹಿಳೆಯರು ಇರ್ತಾರೆ. ಅಂದ್ರೆ ಅದರ ಅರ್ಥ ಹೇಗೆ ಅಂತ ಹೇಳಿದ್ರೆ, ನಾವು ಇಂಟರ್ಪ್ರಿಟ್ ಮಾಡೋದಂದ್ರೆ ಪುರುಷ ಯಶಸ್ವಿ ಆದರೂ ಸಹ ಮಹಿಳೆಗೆ ಕ್ರೆಡಿಟ್, ಪುರುಷ ಯಶಸ್ವಿ ಆಗದಿದ್ದರೂ ಸಹ ನಾವು ದೂರುವುದು ಮಹಿಳೆಯರನ್ನೇ. ಬಿಹೈಂಡ್ ಎವ್ರಿ ಅನ್ಸಕ್ಸಸ್ಫುಲ್ ಮ್ಯಾನ್ ದೇರ್ ಆರ್ ಮೆನಿ ವುಮನ್ ಅಂತೇಳಿ. ಆದರೆ ಈಗ ಅಪವಾದ ಅನ್ನುವಂತೆ ಈಗ ಅದನ್ನು ನಾವು ಟ್ವಿಸ್ಟ್ ಮಾಡಿ ಹೇಳ್ತೇವೆ. ಹೇಗೆ ಅಂತ ಹೇಳಿದ್ರೆ,
ಒಂದು ಅಪವಾದ, ಯಶಸ್ವಿ ಪುರುಷನ ಹಿಂದೆಯೇ ಮಹಿಳೆಯರು ಹೋಗುತ್ತಾರೆ ಅಂತೇಳಿ. ಯಶಸ್ವಿ ಪುರುಷನ ಹಿಂದೆಯೇ ಮಹಿಳೆ ಇರುತ್ತಾರೆ, ಅದನ್ನ ಹೋಗುತ್ತಾರೆ ಅಂತ ಹೇಳ್ತಾರೆ. ಅದು ತಪ್ಪು. ಒಬ್ಬ ಪುರುಷ ಯಶಸ್ವಿ ಆಗ್ಲಿಕ್ಕೆ ಖಂಡಿತವಾಗಿಯೂ ಸಹ ಮಹಿಳೆಯೇ ಕಾರಣ. ಮಹಿಳೆಯ ಶಕ್ತಿ ಇದ್ರೆ ಮಾತ್ರ ಪುರುಷ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಇವತ್ತು ಈ ಒಂದು ಸುಸಂದರ್ಭದಲ್ಲಿ ಪಾರ್ಶ್ವನಾಥ್ ಸರ್ ಇದ್ದಾರೆ, ಕಾರನ್ ಸರ್ ಇದ್ದಾರೆ, ಎಲ್ಲರೂ ಸೇರಿ ನಮ್ಮ ಗೃಹ ರಕ್ಷಕಿಯರನ್ನ ನೀವು ಗುರುತಿಸಿರೋದು, ಹಾಗೆ ಪೌರ ಕಾರ್ಮಿಕರು ಅಷ್ಟೇ, ಬಹುಶಃ ಅವರು ಸಹ ಅಷ್ಟೇ. ಬಹುಶಃ ಇವತ್ತು ಮಕ್ಕಳನ್ನ ಶಾಲೆಗೆ ಕಲಿಸಿ, ಗಂಡನನ್ನ ಕೆಲಸಕ್ಕೆ ಕಲಿಸಿ, ಅತ್ತೆ ಮಾವಂದಿರಿಗೆ ಊಟ ರೆಡಿ ಮಾಡಿ, ಬುತ್ತಿ ತಕೊಂಡು ಬಹುಶಃ ಬಂದಿರ್ಬೋದು. ಹೌದಲ್ವಾ? ನಿಮ್ಮ ಕತೆ ಅಷ್ಟೇ ಅಲ್ವಾ? ನೋಡಿ, ಅದು ನಮ್ಮ ಭಾರತದ ಶಕ್ತಿ. ಈ ಒಂದು ರೀತಿಯ ಒಂದು ಸಾಂಸಾರಿಕ ಕೌಟುಂಬಿಕ ಪದ್ಧತಿ ಯಾವ ದೇಶದಲ್ಲೂ ಸಿಗ್ಲಿಕ್ಕಿಲ್ಲ. ಆದ ಕಾರಣ ನಮ್ಮ ದೇಶದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆ. ಒಬ್ಬ ಮನುಷ್ಯ ಯಾವಾಗ ಶ್ರೀಮಂತ ಆಗ್ತಾರಂದ್ರೆ, ರಾತ್ರಿ ಹೊತ್ತು ಅವನು ಚೆನ್ನಾಗಿ ನಿದ್ದೆ ಬಂದರೆ ಮಾತ್ರ ಅವನು ಈ ರೀತಿ ಕೆಲಸ ಮಾಡಿ ಅವ್ರು ರಾತ್ರಿ ಮನೆಗೆ ಹೋದಾಗ ಚೆನ್ನಾಗಿ ನಿದ್ರೆ ಬರ್ತದೆ. ಒಬ್ಬ ಯಶಸ್ವಿ ಶ್ರೀಮಂತ ಯಾರು ಅಂತ ಹೇಳಿದ್ರೆ, ಮನೆಯಲ್ಲಿ ಹೋಗಿ ಮಾತ್ರೆ ತಿನ್ನದೆ ಅವನಿಗೆ ನಿದ್ದೆ ಬಂದರೆ ಅವನು ಶ್ರೀಮಂತ ಅಂತೆ. ಇವತ್ತು ನಿಮ್ಮ ಹತ್ರ 1000 ಕೋಟಿ ಇದ್ದು ರಾತ್ರಿ ನಿಮಗೆ ನಿದ್ದೆ ಬರಲಿಲ್ಲ ಅಂದ್ರೆ, ನಿದ್ದೆ ಮಾತ್ರೆ ತಿನ್ನು ನಿದ್ದೆ ಮಾಡೋದಾದ್ರೆ ನೀವು ಶ್ರೀಮಂತ ಅಲ್ಲ. ಇಲ್ಲಿರುವವರು ಹೆಚ್ಚಿನವರು ನಾವೆಲ್ಲ ಶ್ರೀಮಂತರು. ಯಾಕೆಂದ್ರೆ ನನಗಂತೂ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತದೆ. ಸುರೇಶ್ನಾಥ್ ಗೊತ್ತು, ನಾವು ದಿನ ಸಾಯಂಕಾಲ 2 ಗಂಟೆ ವಾಕಿಂಗ್ ಮಾಡ್ತೀವಿ ಒಟ್ಟಿಗೆ, ಅವ್ರಿಗೂ ನಿದ್ದೆ ಬರ್ತದೆ. ಕಾರಂತರು ನೋಡಿದಾಗ ನಿದ್ದೆ ಮಾಡುವವರಾಗಿ ಕಾಣ್ತಾರೆ, ಕಣ್ಣು ಕೆಂಪಾಗ್ಲಿಲ್ಲ. ಪಾರ್ಶ್ವನಾಥ್ ಅವರು ಸಹ ಇದೇ ರೀತಿಯವರು ಅಂತ ಅನ್ಕೊಂಡಿದ್ದೇನೆ. ಮಾಧವರು ವಿಶೇಷ ವ್ಯಕ್ತಿತ್ವದವರು. ಮಂಗಳೂರಿನಲ್ಲಿ ಅವರು ಸಮಾಜಕ್ಕಾಗಿ ತೊಡಗಿಸಿಕೊಂಡವರು. ಅವರು, ನಾನು ಒಳಗೆ ಬಂದಾಗ ಹೇಳಿದೆ, ಮಾಧವರ ಇರು ಬಂದಾಗ ಒಂಜಿ ಕಾರು ಬುಕ್ ಮಾಡ್ಕೊಂಡು ಮುಲ್ಪ ಅಂತ ಹೇಳಿ. ನಾನು ಯಾವಾಗ ನಿಮ್ಮ ಜೊತೆ ನಿಮ್ಮ ತರ ಕಾರ್ ತಗೊಳ್ಳೋದು ಸರ್ ಗೊತ್ತಿಲ್ಲ ಅಂತ ಹೇಳಿದರು. ಅವರು ಮನಸ್ಸು ಮಾಡಿದ್ರೆ 15 ವರ್ಷ ಹಿಂದೆನೆ ಕಾರ್ ತಗೊಳ್ಬೋದಿತ್ತು. ಮಂಗಳೂರಿನಲ್ಲಿ ಸುಮಾರು 16,000 ಗಿಡಗಳನ್ನ ನೆಟ್ಟು, ಅವರ ಸಂಬಳದಿಂದ ಗಿಡ ನೆಟ್ಟು ಅದಕ್ಕೆ ನೀರು ಹಾಕಿ, ನೀವು ಹೇಗೆ ತಾಯಿಯಾಗಿ ಕೆಲಸ ಮಾಡ್ತೀರೋ ಹಾಗೆ ಮರ ಗಿಡಗಳಿಗೆ ತಾಯಿಯಾಗಿ ಮಾಧವರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ದಾರಿಯಲ್ಲಿ ಬರುವಾಗ ಎಲ್ಲ ಹಸಿರು ಗಿಡಗಳು ತುಂಬಿದೆ. ನಾನು ಹೇಳಿದೆ ನೋಡಿ, ಎಲ್ಲ ನಮ್ಮ ಮಾಧವರು ನಟ್ಟೋದು ಅಂತ ಹೇಳಿ. ಬರೀ ನಡೋದು ಮಾತ್ರ ಅಲ್ಲ, ಅದಕ್ಕೆ ನೀರು ಹಾಕಿ ಅದನ್ನ ಪೋಷಿಸ್ತಾ ಇದ್ದಾರೆ. ಸೊ ಅಂತ ಮಾಧವರು ಸಹ ನಮ್ಮ ಜೊತೆ ಇದ್ದಾರೆ. ನಾವೆಲ್ಲ ಸೇರಿ ಇವತ್ತು ನಮ್ಮ ಮಹಿಳಾ ಗೃಹ ರಕ್ಷಕಿಯರು ಹಕ್ಕು ಮಹಿಳಾ ಪೌರ ಕಾರ್ಮಿಕರನ್ನ ಇವತ್ತು ಗೌರವಿಸೋಣ, ಮಹಿಳಾ ದಿನಾಚರಣೆಯನ್ನು ಸಂಭ್ರಮಿಸೋಣ. ಮಗದೊಮ್ಮೆ ಎಲ್ಲ ಮಹಿಳಾ ಶಕ್ತಿಗೆ ನಾನು ತಲೆಬಾಗಿ ವಂದಿಸುತ್ತೇನೆ. ಜೈ ಹಿಂದ್. ಕೂಡ ಒಂದು ಹೂವನ್ನು ವಿತರಣೆ ಮಾಡಬೇಕು. ಹಾಗೆ ಅವರಿಗಾಗಿ ಇನ್ನೊಂದು ಕ್ವಶನ್ ಕೇಳಿದ್ರು ಒಬ್ರು, ಏನ್ ಸುಮ್ಮನೆ ಕೂತಿರ್ಬೇಕಾ ನಾವೆಲ್ಲ, ಏನು ಮೂವ್ ಮಾಡ್ಲಿಕ್ಕೆ ಇಲ್ವಾ ನಾವು ಅಂತ. ಅಕ್ಷಯ್ ಸರ್ ಮತ್ತೆ ಪ್ರದೀಪ್ ಸರ್ ಸೇರಿ ಒಂದು ಹಾಡನ್ನ ಹಾಕ್ತಾರೆ ನಿಮ್ಗೋಸ್ಕರ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ. ತಾಯಾಗಿ ನಮಗೆ ತೋರಿ ಒಡ ಹುಟ್ಟಿ ಸ್ನೇಹ ತೋರಿ ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ, ಹೆಣ್ಣೆಂಬ ಸಂಭ್ರಮ, ನಮ್ಮ ಪ್ರೀತಿ ಅನುಪಮ. ಕಮ್ಮಿ ನಾವ್ಯಾರಿಗಿಲ್ಲ ಕಮ್ಮಿ. ಇದೇ ಖುಷಿಯಲ್ಲಿ ನಮ್ಮ ಮಹಿಳೆಯರಿಗೆ ಕೇಕ್, ಚಾಕ್ಲೇಟ್, ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಯೋರ್ಸೆಲ್ಫ್. You can wave yourself, you can dance yourself, you can do anything. Today is your day. Please. ಇನ್ನೊಬ್ರು ಸವಿತಾ ಬರ್ತಾ ಇದ್ದಾರೆ. ಬೇಕಾದಷ್ಟಿನಿಂದ ಸಹನ ಬರ್ಬೋದು. ಇದ್ದು ನಿಮ್ ಹಿಂದೆ ನಾನಿದ್ದೀವಿ ಅಂತ ಪುರುಷರೆಲ್ಲ ಅವರಿಂದ ನಿಂತ್ಕೊಳ್ತಾ ಇದ್ದಾರೆ. ಭಾರತಾಂಬೆ ಮಗಳೇ, ನಮ್ಮ ತಾಯಿ ಭಾರತಾಂಬೆ, ನೆಲೆಗೊಟ್ಟ ಕನ್ನಡಾಂಬೆ, ನಮ್ಮ ತಾಯಿ ಭಾರತಾಂಬೆ, ನೆಲೆಗೊಟ್ಟ ಕನ್ನಡಾಂಬೆ. ಹೌಸ್ ಕೀಪಿಂಗ್ ದಯವಿಟ್ಟು ಯಾರು ಹೋಗಿ.
ಮಹಿಳೆಯರು ಪುರುಷರು ಎಲ್ಲ ಸೇರಿ ಕೆಲಸ ಮಾಡುವಾಗ ಯಾವ ರೀತಿ ಒಂದು ಒಳ್ಳೆಯ ಬೆಳವಣಿಗೆ ಇರುತ್ತೆ ಸಂಸ್ಥೆಗಳಲ್ಲಿ, ಮಹಿಳೆಯರಿಗೆ ಏಕೆ ಅಷ್ಟೊಂದು ಪ್ರಾತಿನಿಧ್ಯ, ಆ ಮಹಿಳೆಯರಿಗೆ ಆ ಪೇಷನ್ಸ್ ಇರೋ ಕೆಲಸಗಳನ್ನ ಡಿವೈಡ್ ಮಾಡಿ ಕೊಡ್ತಾರೆ, ಇದೆಲ್ಲದರ ಕುರಿತು ಮಹಿಳೆಯರನ್ನು ಇನ್ನಷ್ಟು ಹೇಗೆ ತೊಡಗಿಸಿಕೊಳ್ಬಹುದು, ಅದೆಲ್ಲದರ ಬಗ್ಗೆ ನಮ್ಮ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಪಾರ್ಶ್ವನಾಥ್ ಸರ್ ನಮ್ಮನ್ನ ಕುರಿತು ಮಾತಾಡ್ತಾರೆ. ಇವತ್ತು ನಮ್ಮ ಮಾಂಡವಿ ಮೋಟರ್ಸ್ ಅಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ನಾವು ಮಾಡ್ತಾ ಇದ್ದೇವೆ. ನಮ್ಮ ಡಾಕ್ಟರ್ ಮುರಳಿ ಕೃಷ್ಣ ಅವರು ಹೇಳಿದ ಹಾಗೆ ಅವರು 100ಕ್ಕೆ 100 ವಿಷಯ ಹೇಳಿದರು. ಬಹುಶಃ ನನಗೆ ಹೇಳಲಿಕ್ಕೆ ಏನಿಲ್ಲ. ಅವ್ರು ಏನು ಹೇಳಿದ್ರೆ ಅದಕ್ಕೆ 100ಕ್ಕೆ 100 ನನ್ನ ಸಹಮತ ಇದೆ. ಯಾಕೆ ಹೇಳಿದ್ರೆ ನನ್ನ ಪರಿಸ್ಥಿತಿನೂ ಅದೇ. ನನ್ನ ವೈಫು ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಮಹಿಳೆಯರು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ಬೋದು. 10 ಕೆಲಸಗಳನ್ನು ಒಟ್ಟಿಗೆ ಮಾಡ್ತಾ ಇದ್ದಾರೆ. ಬಹುಶಃ ಇಲ್ಲದಿದ್ರೆ ನಾವು ಟೈಮಲ್ಲಿ ಆಫೀಸ್ ಖಂಡಿತ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಬೆಳಿಗ್ಗೆ ಊಟ ಒಟ್ಟಿಗೆ ಮಧ್ಯಾಹ್ನ ಮತ್ತು ಸಂಜೆ ತಿಂಡಿನೂ ರೆಡಿ ಮಾಡಿ ಕೊಡ್ತಾರೆ. ಅವರು ಉದ್ಯೋಗಕ್ಕೆ ಹೋಗ್ತಾರೆ. ಇವ್ರು ಹೇಳಿದಾಗೆ ಕೆಲವೊಮ್ಮೆ ಲೇಟ್ ಆದಾಗ ಅವರು ಫುಡ್ ಮಾಡ್ಲಿಕ್ಕೆ ಪುರ್ಸೋತಿರೋದಿಲ್ಲ, ಅದನ್ನು ತಗೊಂಡೋಗಿ ಅಲ್ಲಿ ಸ್ಕೂಲಲ್ಲಿ ಊಟ ಮಾಡ್ತಾರೆ. ಅಂತ ಪರಿಸ್ಥಿತಿ. ನಿಜವಾಗಿಯೂ ಇವತ್ತು ಅವರ ತಾಳ್ಮೆಗೆ ನಾವು ಹ್ಯಾಟ್ಸಪ್ ಹೇಳಬೇಕು. ಇವತ್ತು ನಮ್ಮ ದೇಶ ಇಂದಿರಾ ಗಾಂಧಿ ಆಳಿದ ದೇಶ. ಇವತ್ತು ನೀವು ನೋಡಿದ್ರೆ ಇವತ್ತಿನ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಹೈಯೆಸ್ಟ್ ಜನ ಆರ್ಮಿ, ನೇವಿ, ಏರ್ಫೋರ್ಸ್ ಅಲ್ಲೂ ಇದ್ದಾರೆ. ಈಗ ನಮ್ಮಲ್ಲಿ ಈಗ ನಾವು ಹೇಳ್ಬೇಕಾದ್ರೆ ನಮ್ಮ ಟೋಟಲ್ ಗ್ರೂಪ್ ಅಲ್ಲಿ 3000 ಜನ ಎಂಪ್ಲಾಯೀಸ್ ಅಲ್ಲಿ ನೀವು ನೋಡಿದ್ರೆ 3600 ಜನದಲ್ಲಿ 2979 ಜನ ಜೆಂಟ್ಸ್, 643 ಜನ ಲೇಡೀಸ್, ಒಟ್ಟು 18% ಜನ ಲೇಡೀಸ್ ಇದ್ದಾರೆ. ಅದರಲ್ಲಿ ಬ್ಯಾಂಗ್ಳೂರಲ್ಲಿ 24% ಜನ ಲೇಡೀಸ್ ಇದ್ದಾರೆ. ಮೈಸೂರಲ್ಲಿ ಲೋವೆಸ್ಟ್ 11%. ಮಂಗಳೂರಲ್ಲಿ ಎಷ್ಟು ಇರ್ಬೋದು ಹೇಳಿ? ಗೆಸ್. ಬ್ಯಾಂಗ್ಳೂರಲ್ಲಿ 24, ಮೈಸೂರಲ್ಲಿ 11. ನಾರ್ಮಲಿ ಮೈಸೂರು ಮತ್ತು ಮಂಗಳೂರು ಒಂದೇ ಲೆಕ್ಕ ಇರ್ತದೆ. ಬಟ್ ಲೇಡೀಸ್ ಇಲ್ಲಿ ಎಷ್ಟು ಜನ ಇರ್ಬೋದು? ವುಮೆನ್ಸ್ ಎಷ್ಟು ಜನ ಇರ್ಬೋದು ಪರ್ಸೆಂಟೇಜ್? ಗಟ್ಟಿ ಹೇಳಿ. 40, 50, ಅಲ್ಲಿಗೆ 90 ಇತ್ತು. ಇಟ್ಸ್ 22%. Give again. ಅಂಡ್ ಇಯರ್ಸ್ ಟುಗೆದರ್ ನೀವು ನೋಡಿದ್ರೆ ನಂಬರ್ಸ್ ಆರ್ ಇನ್ಕ್ರೀಸಿಂಗ್. ಅದರಲ್ಲೂ ಯಾವ ಡಿಪಾರ್ಟ್ಮೆಂಟ್ ಹೈಯೆಸ್ಟ್ ಜನ ಇದ್ದಾರೆ ಹೇಳಿ? ಬ್ಯಾಕ್ ಆಫೀಸ್. ಹೈಯೆಸ್ಟ್ ಜನ ಇರೋದು ಇನ್ಸೂರೆನ್ಸ್ ಅಲ್ಲಿ 88% ಜನ. ದೇಶ ಈಗ ಆಲ್ಮೋಸ್ಟ್ ಇಟ್ ಇಸ್ ಕ್ಲೋಸ್ಡ್. ಎಲ್ಲರೂ ಇಲ್ಲಿದ್ದೀರಾ. ಅದೇ ರೀತಿ ನೀವು ಅಕೌಂಟ್ಸ್ ಅಲ್ಲಿ ನೋಡಿದ್ರೆ 65% ಜನ ವುಮೆನ್ಸ್ ಇದ್ದಾರೆ. ನಮ್ಮ ಕಸ್ಟಮರ್ ಕೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ರೆ ಈಗ ಅಲ್ಲಿ ಬರುವಾಗ ನೋಡಿದೆ ಯಾರು ಕಾಣೋದಿಲ್ಲ, ಒಬ್ಬ ಹುಡುಗ ಮಾತ್ರ ಕೂತಿದ್ದ, ಬೇರೆ ಎಲ್ಲರೂ ಕಸ್ಟಮರ್ ಕೇರ್ ಲೇಡೀಸ್. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಮಹಿಳಾ ದಿನಾಚರಣೆಗೆ. ವಿಶ್ ಯು ಆಲ್ ಆಫ್ ಯು ಬೆಸ್ಟ್ ಆಫ್ ಲಕ್. ಉತ್ತಮ ಆರೋಗ್ಯ ಕೊಡ್ಲಿ, ಆಯುಷ್ಯ ಕೊಡ್ಲಿ, ಅದೇ ರೀತಿ ಯಶಸ್ಸನ್ನು ಕೊಡ್ಲಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಖಂಡಿತ ಜೋರಾದ ಚಪ್ಪಾಳೆ ಬರಲಿ, ನಿಮ್ಮ ಆ ಒಂದು ಬೋಲ್ಡ್ನೆಸ್ ಹೆಚ್ಚಾಗ್ಲಿ ಇನ್ನು ಅಂತ ಕೇಳ್ಕೊಳ್ತಾ, ಹಾಗೆ ನಮ್ಮ ಸುರೇಶ್ ನಾಥ್ ಸರ್ 2 ಮಾತನಾಡ್ತಾರೆ. ಈ ಒಂದು ಮಹಿಳಾ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಇದರಲ್ಲಿ ಗಂಡಸರು ಏನು ಮಾಡಬೇಕು, ಹೆಂಗಸರು ಏನು ಮಾಡಬೇಕು ಎಂಬ ವಿಷಯದಲ್ಲಿ ನಾನು 1 ನಿಮಿಷ ಹೇಳ್ತೇನೆ. ಈಗ ಇದನ್ನು ಸೆಲೆಬ್ರೇಟ್ ಮಾಡುವವರು ಗಂಡಸರು ಮಾತ್ರನಾ? ಅಲ್ಲ, ಹೆಂಗಸರು ಕೂಡ ಇದನ್ನು ಸೆಲೆಬ್ರೇಟ್ ಮಾಡಬೇಕೆಂಬ ಒಂದು ವಿಷಯ. ಗಂಡಸರು ಸೆಲೆಬ್ರೇಟ್ ಮಾಡೋದಾದ್ರೆ ಯಾವ ಥರ ಮಾಡಬೇಕು? ನಮ್ಮ ಇಲ್ಲಿ ತನಕ ಪುರುಷ ಪ್ರಧಾನ ಇದ್ದ ಸಮಾಜದಲ್ಲಿ ಮಹಿಳೆಯನ್ನು ಯಾವ ಥರದಲ್ಲಿ ನಾವು ನೋಡಿಕೊಂಡಿದ್ದೇವೆ, ಅದರ ವಿರುದ್ಧ ದಿಕ್ಕಿನಲ್ಲಿ ಅವರು ಕೆಲಸ ಮಾಡಬೇಕು. ಪ್ರತಿಯೊಬ್ಬ ಮಹಿಳೆಯು ಪುರುಷನಿಗೆ ಸಮಾನ ಅಂತ ಹೇಳುವ ಆ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು, ಆ ಒಂದು ಥರದ ಬಿಲೀಫನ್ನು ಇಟ್ಟುಕೊಂಡು ನಾವು ಸಮಾಜದಲ್ಲಿ ಕೆಲಸ ಮಾಡಬೇಕು. ಈ ದೃಷ್ಟಿಯಲ್ಲಿ ಅವರು ಎಷ್ಟು
ಆಲೋಚನೆ ಮಾಡ್ತಾರೆ, ಎಷ್ಟು ಇಂಪ್ಲಿಮೆಂಟೇಷನ್ ಮಾಡ್ತಾರೆ, ಎಷ್ಟು ಎಕ್ಸಿಕ್ಯೂಷನ್ ಮಾಡ್ತಾರೆ, ಅಷ್ಟು ವಿಷಯಗಳನ್ನು ಅವರು ಮಾಡಬೇಕು. ಇದು ಗಂಡಸರಿಗೆ ಅನ್ವಯ ಆಗುವ ವಿಷಯ. We should look into this particular area where women are not competitors, they are complementing and supplementing along with the men in building the society. ಮಹಿಳೆಯರು ನಮ್ಮ ಒಡನಾಡಿಗಳು, ಅವರು ನಮ್ಮ ಸಂಗಾತಿಗಳು, ಅವರು ಕೂಡ ನಮ್ಮಕ್ಕಿಂತ ಜಾಸ್ತಿ ಎಲ್ಲ ವಿಷಯಗಳಲ್ಲಿಯೂ ಭಾಗವಹಿಸಲಿಕ್ಕೆ ಸಹಾಯ ಇದೆ. ದೈಹಿಕವಾಗಿ ನಾವು ಪುರುಷರು ಶಕ್ತಿವಂತರು. ಹಾಗೆ ನಾನು ಬಯಾಲಜಿ ಪ್ರೊಫೆಸರ್. ಫಿಸಿಯೋಲಾಜಿಕಲಿ ನಾವು ಎಣಿಸುವುದಾದರೆ ವಿಮೆನ್ ಆರ್ ಬೆಟರ್ ಸ್ಟ್ರಕ್ಚರ್, ಬೆಟರ್ ಮಾಡೆಲ್ಸ್ ದ್ಯಾನ್ ಮೆನ್. ನಮ್ಮ ಸೈಂಟಿಫಿಕಲಿ ಅವರ ಬಯಾಲಜಿಕಲಿ ಕನ್ಸಿಡರ್ ಮಾಡಿದರೆ ಅವರ ಸ್ಕೆಲಿಟಲ್ ಸಿಸ್ಟಮ್ ಜಾಸ್ತಿ ಉಂಟು, ಅವರ ಫಿಸಿಯಾಲಜಿ ಬೆಟರ್ ಉಂಟು, ಅವರ ಇಮ್ಯುನಿಟಿ ಬೆಟರ್. ಎಲ್ಲ ವಿಷಯದಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಹ್ಯೂಮನ್ ಬೀಯಿಂಗ್ಸ್, ವಿಮೆನ್ ಜೆಂಡರ್ ಆರ್ ಬೆಟರ್ ದೆನ್ ಮೆನ್. ಅದಕ್ಕೆ ದೇವರು ಫಸ್ಟಿಗೆ ಸೃಷ್ಟಿ ಮಾಡಿದ್ದು ಮನುಷ್ಯರು ಗಂಡಸರನಂತೆ, ಆಮೇಲೆ ನ್ಯೂನತೆಗಳನ್ನೆಲ್ಲ ಸರಿ ಮಾಡಿಸಿ ಹೆಂಗಸರನ್ನು ಮಾಡಿದ್ರು ಅಂತೆ. ಯಾಕೆಂದರೆ ವೆನ್ ಎವರ್ ವಿ ರೈಟ್ ಎ ಡ್ರಾಫ್ಟ್ ಈಸ್ ರಿಟನ್ ಫಸ್ಟ್ ವಿಚ್ ಈಸ್ ಅ ರಫ್ ವರ್ಕ್ ಆ್ಯಂಡ್ ಎ ಫೈನಲ್ ಡೀಟೇಲ್ ಇಸ್ ಡನ್ ಲೇಟರ್. ಅದನ್ನು ಮಹಿಳೆಯರನ್ನು ಮತ್ತು ತಯಾರು ಮಾಡಿದ್ರು ಅಂತೇಳಿ ಹೇಳ್ತಾರೆ. ಹಾಗೆ ನೀವು ಯಾವ ವಿಷಯದಲ್ಲಿಯೂ ಲೆಸ್ ಪ್ರಿವಿಲೇಜ್ಡ್ ಎಂಬ ವಿಷಯವನ್ನು ಗಂಡಸರು ಹೆಂಗಸರಿಗೆ ಅರ್ಥ ಮಾಡಿಸಿಕೊಳ್ಬಾರ್ದು ಅಂತೇಳಿ. ಆದರೆ ಹೆಂಗಸರು ಈಗ ಇದನ್ನು ಸೆಲೆಬ್ರೇಷನ್ ಅನ್ನು ಹೇಗೆ ಮಾಡ್ಬೋದು? ಪ್ರತಿಯೊಂದು ಮಹಿಳೆಯೂ ಕೂಡ ಮನೆಯಲ್ಲಿ ಪ್ರತಿಯೊಂದು ಗಂಡಸನ್ನು ತನ್ನ ಮಗನಿಂದ, ಮಗುವಿನಿಂದ, ತನ್ನ ಗಂಡನ ತನಕ ಅಥವಾ ಮಾವನ ತನಕ ಅದು ಹೋಗಬೇಕು. ಹೆಂಗಸರನ್ನು, ಮಹಿಳೆಯರನ್ನು ಯಾವ ಥರ ನೋಡಿಕೊಳ್ಬೇಕು ಎಂಬ ಒಂದು ಒಪಿನಿಯನ್ ಅನ್ನು ನೀವು ಅವರಿಗೆ ಮಂಡಿಸಬೇಕು. ಅದನ್ನು ಯು ನೀಡ್ ಟು advocate this particular point where whenever a woman is looked down upon, ಯಾವಾಗಾದ್ರೂ ಯಾವುದಾದ್ರೂ ಒಂದು ಕಂಡೀಷನ್ ಅಲ್ಲಿ ಅಸಮಾನತೆ ಇರ್ಬೋದು, ಜೆಂಡರ್ ಬೇಸ್ಡ್ ಇಕ್ವಾಲಿಟಿಯ ವಿಷಯ ಇರ್ಬೋದು, ಆಪರ್ಚುನಿಟೀಸ್ ಇರ್ಬೋದು, ಅಂತ ಸಮಯದಲ್ಲಿ ಯು ಶುಡ್ ಪುಟ್ ಯುವರ್ ಫುಟ್ ಡೌನ್ ಅಂಡ್ ಸೇ ದ್ಯಾಟ್ ಐ ವಿಲ್ ಡೂ ಇಟ್. ತನ್ನ ಮಗುವಿನಿಂದ ಗಂಡು ಮಗುವನ್ನು ನೀವು ಸಮಾಜಕ್ಕೆ ಇಂಟ್ರೊಡ್ಯೂಸ್ ಮಾಡುವಾಗ ಯಾವ ಥರ ಆ ಮಗು ಮಹಿಳೆ ಹೆಂಗಸರ ಪ್ರತಿಯಾಗಿ ತನ್ನ ಧೋರಣೆಯನ್ನು ಡೆವಲಪ್ ಮಾಡಬೇಕು ಎಂಬ ವಿಷಯದಲ್ಲಿ ಮಹಿಳೆಯರು, ತಾಯಿಯವರು ಬಹಳ ಇಂಪಾರ್ಟೆಂಟ್ ರೋಲ್. ಐ ರಿಮೆಂಬರ್ ಮೈ ಮದರ್, ದಿ ವೇ ಇನ್ ವಿಚ್ ಶಿ ಬ್ರಾಟ್ ಅಪ್. ನನಗೆ 2 ಅಕ್ಕಂದಿರು ಇದ್ದರು. ನನಗೆ I am very happy to say that I have been brought up in a society where I respect my mother, my sisters, and that is how ನಾನು ಬಹಳ ಹೆಲ್ತಿ ಹ್ಯೂಮನ್ ಬೀಯಿಂಗ್ ಆಗಿ ನನ್ನ ಮಾನಸಿಕವಾಗಿಯೂ ಶಾರೀರಿಕವಾಗಿ ಇದ್ದೇನೆ ಅಂತ ಹೇಳುವಂಥ ಒಂದು ಹೆಮ್ಮೆ ನನಗಿದೆ. ಆದ್ದರಿಂದ ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳಿಕೊಂಡು ಈಗ ಹೊಸ ಒಂದು ವರ್ಡ್ ಶುರು ಆಗಿದೆ. 2001ರಲ್ಲಿ ಈ ನಮ್ಮ ಮಹಿಳೆ ದಿನಾಚರಣೆ 1909ರಲ್ಲಿ ಶುರುವಾಗಿತ್ತು ಅಮೆರಿಕದ ನ್ಯೂಯಾರ್ಕ್ನಲ್ಲಿ. ಆಮೇಲೆ ಅದನ್ನು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿಕೊಂಡು 1975ರಲ್ಲಿ ಮೆಕ್ಸಿಕೋದಲ್ಲಿ ಮಾಡಿದ ಒಂದು ಮಹಿಳಾ ದಿನಾಚರಣೆಯಿಂದ ನಾವು ಕಂಟಿನ್ಯೂಸ್ ಆಗಿ 2023 ತನಕ ಬರ್ತಾ ಇದ್ದೇವೆ. ಆದರೆ 2001ರಲ್ಲಿ ನಮ್ಮ ದೇಶ ವಿಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ, ಅದರ ವಿಷಯದಲ್ಲಿ ಆಲೋಚನೆ ಮಾಡಿತು. ಅದನ್ನು ಆ ಒಂದು ಆಕ್ಟಿವಿಟೀಸ್ ಅನ್ನು ತಂದಿದೆ. ಇತ್ತೀಚೆಗೆ ಮೊನ್ನೆ ನಮ್ಮ ರಾಷ್ಟ್ರದಲ್ಲಿ 6S ಅಂತ ಹೇಳಿಕೊಂಡು ಒಂದು ಮಾಡೆಲ್ ಮಾಡಿದ್ದಾರೆ. 6S ಮಾಡೆಲ್. ಅದರಲ್ಲಿ ಮಹಿಳೆಯರಿಗೆ ಶಿಕ್ಷಣ ಕೊಡಬೇಕು, ಆಮೇಲೆ ಸ್ವಾಸ್ಥ್ಯ ಕೊಡಬೇಕು, ಆರೋಗ್ಯ ಕೊಡಬೇಕು, ಆಮೇಲೆ ಸಮಾನತೆ ಕೊಡಬೇಕು, ಆಮೇಲೆ ಸ್ವಾವಲಂಬನೆಗೆ ನಾವು ಸಪೋರ್ಟ್ ಮಾಡಬೇಕು, ಆಮೇಲೆ ಸಂವೇದನಶೀಲತೆ, ಮಹಿಳೆಯರ ಪರವಾಗಿ ನಾವು ಸಂವೇದನಶೀಲ ಆಗಿರಬೇಕು. ಈ ಥರ ಒಂದು 6S ಮಾಡೆಲ್ಗಳನ್ನು ತಂದಿದ್ದಾರೆ. ನಾವೆಲ್ಲರೂ ಅದರ ಪರವಾಗಿ, ಅದರ ಜೊತೆಗೂಡಿ ನಮ್ಮ ಮಹಿಳೆ ಸಂಬಂಧಿಕರಾಗಲಿ, ಸಹೋದ್ಯೋಗಿಗಳಾಗಲಿ, ಸಹವರ್ತಿಗಳಾಗಲಿ, ಸಹಪಾಠಿಗಳಾಗಲಿ ಎಲ್ಲರನ್ನು ಈಕ್ವಾಲಿಟಿ, ಸಮಾನತೆಯನ್ನು ನೋಡಿ ನಾವು ಮುಂದೆ ಸಾಗಿದರೆ ಮಾತ್ರ ನಮ್ಮ ಸಮಾಜ ಒಂದು ಒಳ್ಳೆಯ ಸಮಾಜ ಅಂತ ಹೇಳಿಕೊಂಡು
ನಡೆಸಬಹುದು ಎಂಬ ಆಶಯದೊಂದಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇದು ಕಾಂಪ್ಲಿಮೆಂಟ್ಸ್, ಶುಭಾಶಯಗಳು. ಥ್ಯಾಂಕ್ ಯು. ಅವರು ಎಲ್ಲರೂ ಕೂಡ ಹೇಳಿದ್ರು ಮಹಿಳೆಯರ ಏನೇನು ದಿನಚರಿ ಇರುತ್ತೆ ಅಂತ ಸಿಬ್ಬಂದಿಗಳಿಗೆ ಮಾಂಡವಿ ಮೋಟರ್ಸ್ ಪರವಾಗಿ ಜಯಲಕ್ಷ್ಮಿ ಹಾಗೆ ನತಾಲಿಯಾ ಗೃಹ ರಕ್ಷಕ ಇಲಾಖೆಯಿಂದ ಹಾಗೆ ಸುಮಾ ವಿಭಾಗದಿಂದ ಅವರ 5 ಜನರಿಗೆ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡಿಕೊಳ್ತೇನೆ. ಹಾಗೆ ಅವರಿಗೆ ಈ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶುಭ ಅವರು 2017ರಿಂದ ಪಾಂಡೇಶ್ವರ ಠಾಣೆಯಲ್ಲಿ ಕೆಲಸ ಮಾಡ್ತಾರೆ. ಗೃಹ ರಕ್ಷಕ ಸಿಬ್ಬಂದಿ ಹೇಗೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಪೊಲೀಸರ ಜೊತೆಗೆ ಟ್ರಾಫಿಕ್ ಇರ್ಬೋದು ಅಥವಾ ಹಲವಾರು ದುರಂತ ಸಂದರ್ಭಗಳಲ್ಲಿ ಈ ಒಂದು ಫ್ಲಡ್ ಅಂತ ಬಂದ ಸಂದರ್ಭಗಳಿರ್ಬೋದು, ಎಲ್ಲದಲ್ಲೂ ಅವರು ನಮ್ಮನ್ನು ಕಾಪಾಡುವಂತ ಕೆಲಸ ಮಾಡ್ತಾರೆ. ಜಯಲಕ್ಷ್ಮಿ ಅವರು ಕೂಡ 2020ರಿಂದ ಗೃಹ ರಕ್ಷಕ ದಳ ಇಲಾಖೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ನಿರ್ವಹಿಸ್ತಾರೆ. ಹಾಗೆ ನತಾಲಿಯಾ ಮೇಡಮ್ ಅವರು 2017ರಿಂದ ಕಾವೂರು ಠಾಣೆಯಲ್ಲಿ ಈಗ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಸುಮಾ ಅವರು ಕಾರ್ಪೊರೇಷನ್ ಅಲ್ಲಿ ಸುಮಾರು 6 ವರ್ಷದಿಂದ ನಮ್ಮ ಒಂದು ಕಾರ್ಪೊರೇಷನ್ ಕೆಲಸದಲ್ಲಿ ಇರ್ತಾರೆ. ಹಾಗೆ ರತ್ನ ಮೇಡಮ್ ಅವರು ಸುಮಾರು 4 ವರ್ಷದಿಂದ ಇರ್ತಾರೆ. ಅವರು ಹೇಳಿದಾಗೆ ನಮ್ಮ ಮುರಳಿ ಸರ್ ಮಾತಾಡ್ತಾ ಹೇಳಿದ್ರು, ಅವರು ಮಕ್ಕಳನ್ನ ರೆಡಿ ಮಾಡ್ತಾರೆ ಈ ತರ. ಅವ್ರನ್ನ ಸುಮ್ಮನೆ ನಾನು ಜನರೆಲ್ಲ ಕೇಳ್ತಾ ಇದ್ದೆ, ಅವ್ರಿಗೆ ಒಬ್ಬರಿಗೆ 3 ಮಕ್ಕಳಿದ್ದಾರಂತೆ. 12 ಅಂದ್ರೆ ಅವರು 12 ಕ್ಲಾಸ್ ಕಲಿತಾರೆ ಅಂತ ಹೇಳಿದ್ರು. ಅಂದ್ರೆ ಅವರು ಸುಮಾರು 12th ಸ್ಟ್ಯಾಂಡರ್ಡ್ ಅಂದ್ರೆ ಸೆಕೆಂಡ್ PUC ಓದ್ತಾರೆ. ಇಂಥ ಬ್ಯಾಕ್ ಗ್ರೌಂಡ್ ಅನ್ನ ಮನೆಯನ್ನ ನಿಭಾಯಿಸಿ ನಮ್ಮ ಸಮಾಜಕ್ಕೆ ತಮ್ಮನ್ನು ತೊಡಗಿಸ್ಕೊಳ್ತಾ ಇರತಕ್ಕಂಥ ಎಲ್ಲ ಮಹಿಳೆಯರಿಗೆ ನಮ್ಮೆಲ್ಲ ಗಣ್ಯರು ಸೇರಿ ಒಂದು ಸನ್ಮಾನವನ್ನು ಮಾಡಬೇಕು. ಮೊದಲನೇದಾಗಿ ಶುಭಾ ಮೇಡಮ್ ಅವರಿಗೆ ಸನ್ಮಾನವನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತೇನೆ. ಎಲ್ಲವನ್ನು ಎದುರಿಸುವ ಧೈರ್ಯಕ್ಕೆ ಜೋರಾದ ಪ್ರೀತಿಯ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಮುಂದುವರಿದೆ. ಎಲ್ಲರಿಗೂ ಕೂಡ ಒಂದು ಸನ್ಮಾನವನ್ನ ಕೊಡ್ತಾ ಬರ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಶುಭಾ ಅವರಿದ್ದಾರೆ, ಜಯಲಕ್ಷ್ಮಿ ಅವರು, ನತಾಲಿಯಾರವರು, ಹಾಗೆ ನಮ್ಮ ಜೊತೆ ಸುಮಾ ಮೇಡಮ್ ಕಾರ್ಪೊರೇಷನ್ ಇಂದ, ಹಾಗೆ ರತ್ನ ಅವರು ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ಪ್ರೀತಿ ಪೂರ್ವಕವಾದ ಒಂದು ಸನ್ಮಾನ ಸಮಾರಂಭವನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಗೃಹ ರಕ್ಷಕರಿಗೆ ನಾವು ಒಂದು ಸನ್ಮಾನವನ್ನ ಮಾಡ್ತಿದ್ದೇವೆ. ಗೃಹ ರಕ್ಷಕರಿಗೆ ಹಾಗೆ ನಮ್ಮ ಜೊತೆ ಇರ್ತಕ್ಕಂಥ 5 ಜನ ಮಹಿಳೆಯರಿಗೆ ಒಂದು ಪುಟ್ಟ ಸನ್ಮಾನ ಮಾನವ ಮೋಟರ್ಸ್ ಇಂದ. ಪ್ರೇಮಪೂರ್ವಕ ಸನ್ಮಾನ. ಇರ್ತಕ್ಕಂಥ 5 ಜನರಲ್ಲಿ ರತ್ನ ಮೇಡಮ್ ಅವರು 4 ವರ್ಷದಿಂದ ಕಾರ್ಪೊರೇಷನ್ ಅಲ್ಲಿ ನಮಗಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಹಾಗೆ ಸುಮಾ ಮೇಡಮ್ ಅವರು ಕಾರ್ಪೊರೇಷನ್ ಕೆಲಸವನ್ನು ನಿರ್ವಹಿಸ್ತಾರೆ. ಹಾಗೆ ಜೊತೆ ಶುಭಾ ಮೇಡಮ್ ಅವರು ಪಾಂಡೇಶ್ವರ ಠಾಣೆಯಲ್ಲಿ ಇತ್ತೀಚೆಗೆ ನಿಯೋಜಿಸಿಕೊಂಡಿದ್ದಾರೆ. 2017ರಿಂದ ಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಸದುಪಯೋಗ ಪಡಿಸಿಕೊಂಡು ಸಮಾಜಕ್ಕೆ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಇರುವಂಥ ನಮ್ಮೆಲ್ಲ ಫೇಸ್ಬುಕ್ ಲೈವ್ ನೋಡಿದ ಮಾನವಿ ಮೋಟರ್ಸ್ನ ಎಲ್ಲ ಪ್ರೀತಿಯ ಮಹಿಳೆಯರಿಗೆ ಕೂಡ ಪ್ರೀತಿಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಹಾಗೆ ಹೊಸಪುರ ಚಾನೆಲ್ ಅಲ್ಲಿ ಕೂಡ ನೋಡ್ತಿರುವಂಥ ಎಲ್ಲ ಮಹಿಳೆಯರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಪ್ರೀತಿಯ ಶುಭಾಶಯಗಳನ್ನು ಕೋರ್ತಾ ಮಾನವಿ ಮೋಟರ್ಸ್ ನಿಮ್ಮ ಜೊತೆ ಇದೆ, ನಿಮಗಾಗಿ ನಿಮ್ಮ ಜೊತೆ ಬರ್ತೀವಿ. ಮಿಲಿಟರಿಯಲ್ಲಿ 5 ವರ್ಷ ಸೇವೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶ. ಅಗ್ನಿವೀರು ಅಂತ ಹೇಳಿ ಇವತ್ತು 100 ಜನ ಬೆಂಗಳೂರಲ್ಲಿ ಇದು ಮಾಡ್ತಿದ್ದಾರಂತೆ. ಯಾರೊಬ್ಬರು ವಿಷಲ್ ಹೊಡೆದು ಜೋರಾಗಿ ಬರಲಿ, ವಿಷಲ್ ಮತ್ತೆ ಚಪ್ಪಾಳೆ ಹೊಡಿಬಹುದು. ಸೂಪರ್ ಹಿಟ್. ಇದು ನಿಮ್ಮ ದಿನ, ವಿಶ್ವ ಮಹಿಳಾ ದಿನಾಚರಣೆ. ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಹಿಂದೆ ನಿಂತ್ಕೊಳ್ಬೇಕು ಅಂತ ಅನುಭವ ಮಾಡಬಾರ್ದು. ಪ್ಲೀಸ್ ಜೋರಾದ ಒಂದು ಚಪ್ಪಾಳೆ. ಇಲ್ಲಿ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಅಲ್ಲದೆ ಇಲ್ಲಿ ಎಲ್ಲ ನೆರೆದಿರುವ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ
ನಮಸ್ತಸ್ಸೈ ನಮೋ ನಮಃ. ಹೆಣ್ಣು ಮಕ್ಕಳನ್ನು, ಸ್ತ್ರೀಯರನ್ನು ಶಕ್ತಿ ಅಂದರೆ ದೇವರಿಗೆ ಹೋಲಿಸ್ತಾರೆ, ಲಕ್ಷ್ಮೀ ದೇವರಿಗೂ ಹೋಲಿಸ್ತಾರೆ. ಹೆಣ್ಣು ಅಂದ್ರೇ ಶಕ್ತಿ. ಅಲ್ಲದೆ ನಮ್ಮ ಗೃಹರಕ್ಷಕ ಇಲಾಖೆಯನ್ನು ಗುರುತಿಸಿ ನಮ್ಮನ್ನು, ನನ್ನ ಸಹೋದ್ಯೋಗಿಯರನ್ನು ಸನ್ಮಾನಿಸಿದ ಎಲ್ಲರಿಗೂ, ಈ ಮಾಂಡವಿ ಮೋಟಾರ್ಸ್ ಅವರಿಗೆ, ಎಲ್ಲ ವಿವಿಧ ಇಲಾಖೆಯಲ್ಲಿ ಇರುವ ಎಲ್ಲರಿಗೂ ನನ್ನ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿ ಇಷ್ಟಪಡ್ತೇನೆ. ನಮಸ್ಕಾರ. ಎಲ್ಲದರ ಒಂದು ವಿಶೇಷತೆ ಹಾಗೆ ಮಹಿಳಾ ದಿನಾಚರಣೆಯ ವಿಶೇಷತೆ ಬಗ್ಗೆ ಒಂದು ಫೈನಲ್ ಆಗಿ 2 ನಿಮಿಷ ಮಾತಾಡಬೇಕು ಅಂತ ನಮ್ಮ DGM ಶಶಿಧರ್ ಕಾರಂತ್ ಅವ್ರನ್ನ ಕೇಳ್ಕೊಳ್ಳಿ. ವೇದಿಕೆಯ ಮುಂಭಾಗದಲ್ಲಿ ನೆರೆದಿರ್ತಕ್ಕಂಥ ಮಹಿಳಾ ಮಣಿಯರಿಗೂ ನಮಸ್ಕಾರ. ಇವತ್ತು ಸನ್ಮಾನಿತರಾಗಿರುವಂತಹ ನಮ್ಮ ಮಹಿಳೆಯರಿಗೆ ಸಹ ನನ್ನ ನಮಸ್ಕಾರಗಳು. ಮಹಿಳಾ ದಿನಾಚರಣೆಯ ಬಗ್ಗೆ ಒಂದು ವಿಷಯ, ಮಹಿಳಾ ದಿನಾಚರಣೆ ಮಾರ್ಚ್ 8ರಂದು ಯಾಕೆ? ಇದೊಂದು ಪ್ರಶ್ನೆ ಇರ್ಬೋದು ನಿಮ್ಮ ಮನಸ್ಸಿನಲ್ಲಿ. ಅದರ ಹಿಂದೆ ಬಹಳ ರೋಚಕವಾದ ಕಥೆ ಇದೆ. ಮೊದಲು ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ವೋಟ್ ಹಾಕುವಂತ ಹಕ್ಕು ಕೂಡ ಇರಲಿಲ್ಲ. ಮಹಿಳೆಯರು ಅಂತ ಹೇಳಿದ್ರೆ ವೋಟ್ ಹಾಕುವುದು ಯೋಗ್ಯರಲ್ಲ ಹೇಳುವ ನಿಟ್ಟಿನಲ್ಲಿತ್ತು. 1900 ಇಸವಿಯ ಮೊದಲು. ಹಾಗೆಯೇ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಸಿಕ್ಕಾಪಟ್ಟೆ ನಡೀತಾ ಇದ್ವು. ಇದೆಲ್ಲ ಇರುವಾಗ ಕೆಲವು ಸಮಾನ ಮನಸ್ಕ ಮಹಿಳೆಯರು ಇದರ ವಿರುದ್ಧ ಸಿಡಿದು ಹೇಳ್ತಾರೆ. ಅಮೆರಿಕದಲ್ಲಿ, ರಷ್ಯಾದಲ್ಲಿ, ಜರ್ಮನಿ, ಆಸ್ಟ್ರಿಯಾ ಇಂಥ ಎಲ್ಲ ದೇಶಗಳಲ್ಲಿ ಮಹಿಳೆಯರು ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತುತ್ತಾರೆ. ಇವರು ಧ್ವನಿ ಎತ್ತುತ್ತಾ ಏನಾಗುತ್ತೆ ಅಂದರೆ 1911 ಇಸವಿಯ ನಂತರ ಈ ಧ್ವನಿ ಎತ್ತುವ ಅಂಥದ್ದು ಹಂತದಲ್ಲಿ ನಡೀತಾ ಹೋಗ್ತದೆ. ಆಮೇಲೆ 1917 ಇಸವಿಯಲ್ಲಿ ಒಂದು ದೊಡ್ಡ ಘಟನೆ ನಡೀತದೆ. ವರ್ಲ್ಡ್ ವಾರ್ I ನಡೆದು 2 ಲಕ್ಷ ಜನ ಸಾಯ್ತಾರೆ. ಸತ್ತಾಗ ಪ್ರಪಂಚದಾದ್ಯಂತ ಅಶಾಂತಿ ಇರ್ತದೆ. ಹಾಗೆ ತಿನ್ನಲಿಕ್ಕೆ ಬ್ರೆಡ್ ಇರೋದಿಲ್ಲ, ಊಟ ಇರೋದಿಲ್ಲ. ಆಗ ಪ್ರಪಂಚದಲ್ಲಿ ಬೇಕಾದ್ದು ಒಂದು ಶಾಂತಿ, ಒಂದು ಊಟ, ಇದು 2 ಬೇಕಾದದ್ದು. ಅದರ ಬಗ್ಗೆ ಧ್ವನಿ ಎತ್ತುತ್ತಾರೆ ಮಹಿಳೆಯರು. ನಮಗೆ ಪ್ರಪಂಚದಲ್ಲಿ ಶಾಂತಿ ಬೇಕು, ಹಾಗೆಯೇ ತಿನ್ನಲಿಕ್ಕೆ ಬ್ರೆಡ್ ಬೇಕು, ಹಾಗೆಯೇ ನಮಗೆ ವೋಟಿಂಗ್ ಹಕ್ಕು ಬೇಕು. ಈ ರೀತಿ ಧ್ವನಿ ಎತ್ತುತ್ತಾರೆ. ಅದು ಆ ಸ್ಟ್ರೈಕ್, ಆ ಹೋರಾಟ ಏನಿದೆ ಅದು ಶುರುವಾದದ್ದು ಈ ಮಾರ್ಚ್ 8ನೇ ತಾರೀಕಿನಂದು. ಆದ್ದರಿಂದ ಈ ದಿನವನ್ನ ಮತ್ತೆ ಕಾಲಕ್ರಮೇಣದಲ್ಲಿ ಯುನೈಟೆಡ್ ನೇಷನ್ಸ್ ಏನು ಮಾಡ್ತಾರೆ ಅಂದರೆ ಆ ದಿನವನ್ನು ಗುರುತಿಸ್ತದೆ, ಅದನ್ನು ಮಹಿಳಾ ದಿನಾಚರಣೆಯಾಗಿ ಗುರುತಿಸ್ತದೆ ಆ ದಿನವನ್ನು. ಹಾಗೆ ಇವತ್ತಿಗೂ ಕೂಡ ಮಹಿಳಾ ದಿನಾಚರಣೆ ಅಂತ ವರ್ಷ ಮಾರ್ಚ್ 8ರಂದು ನಡೀತಾ ಬಂದಿದೆ. ನಾವೀಗ ಈ ಸಾಧನೆಯ ಬಗ್ಗೆ ಎಲ್ಲ ಮಾತಾಡಿದೆವು. ಜಸ್ಟ್ ಇಮ್ಯಾಜಿನ್ ಮಾಡಿ, ಈಗಿನ ಕಾಲದಾಗೆ ಮೊಬೈಲ್ ಆಗಲಿ ಅಥವಾ ಕಮ್ಯುನಿಕೇಷನ್ ಮಾಡಲಿಕ್ಕೆ ಯಾವುದೇ ಒಂದು ಮಾಧ್ಯಮಗಳಾಗಲಿ ಇಲ್ಲದೆ ಇರುವಂಥ ಆ ಕಾಲದಲ್ಲಿ ಮಹಿಳೆಯರು, ಲಕ್ಷಾಂತರ ಗಟ್ಟಲೆ ಜನ ಮಹಿಳೆಯರು ಒಟ್ಟು ಸೇರಿ ಒಂದು ಹೋರಾಟ ಮಾಡೋದು ಅಂತ ಹೇಳಿದ್ರೆ ಅದು ಹೇಗಿರ್ಬೋದು? ಜಸ್ಟ್ ಇಮ್ಯಾಜಿನ್ ಮಾಡಿ. ನಿಜವಾಗ್ಲೂ ಗ್ರೇಟ್ ಅಂತ ಅನಿಸೋದಿಲ್ವಾ? ಅದಕ್ಕೋಸ್ಕರ ಆ ಗ್ರೇಟ್ನೆಸ್ ಇನ್ನು ಮುಂದಕ್ಕೆ ಕೂಡ ಉಳಿಬೇಕು ಅಂತ ಹೇಳಿ ಈ ದಿನವನ್ನು ಮಹಿಳಾ ದಿನಾಚರಣೆಯಲ್ಲಿ ಆಚರಣೆ ಮಾಡ್ತಾರೆ. ಹಾಗೆ ಇನ್ನು ಹಿಂದಕ್ಕೆ ಹೋಗೋಣ, ನಮ್ಮ ರಾಜ್ಯಕ್ಕೆ ಬರೋಣ. ನಮ್ಮದು ಈಗ ಕರ್ನಾಟಕ ರಾಜ್ಯ, ಆದರೆ ಮೊದಲು ಮೈಸೂರು ರಾಜ್ಯ. ಈ ಕರ್ನಾಟಕದ ಪ್ರದೇಶವನ್ನು ಮೈಸೂರು ರಾಜ್ಯ ಅಂತ ಹೇಳ್ತಾ ಇದ್ರು. ನಿಮಗೆ ಗೊತ್ತುಂಟ ಇಲ್ವೋ ಗೊತ್ತಿಲ್ಲ, ಟಿಪ್ಪು ಸುಲ್ತಾನ್ ಎಂಬ ಒಬ್ಬ, ಎಲ್ಲರೂ ಗೊತ್ತಿರಬಹುದು ಟಿಪ್ಪು ಸುಲ್ತಾನ್ ಯಾರು ಅಂತ. ಟಿಪ್ಪು ಸುಲ್ತಾನ್ ಎಂಬ ಒಬ್ಬ ಇದ್ದ ಶ್ರೀರಂಗಪಟ್ಟಣದಲ್ಲಿ. ಮೈಸೂರು ಅರಮನೆಯ ರಾಜ ಏನಿರ್ತಾರೆ ಅವರಿಗೆ ಕೈ ಕಟ್ಟಿರ್ತದೆ. ಅಂದರೆ ರಾಜ್ಯಭಾರವನ್ನು ಮಾಡುವುದು ಟಿಪ್ಪು ಸುಲ್ತಾನ್. ಅವನು ರಾಜ ಅಲ್ಲ, ಆದರೆ ರಾಜ್ಯಭಾರವನ್ನು ಮಾಡುವುದು ಟಿಪ್ಪು ಸುಲ್ತಾನ್. ಈ ರೀತಿಯ ಒಂದು ಸಿಚುವೇಶನ್ ಇರ್ತದೆ. 1799ರಲ್ಲಿ ಟಿಪ್ಪು ಸುಲ್ತಾನ್ ಸಾಯ್ತಾನೆ, ಅದು ಎಲ್ಲರಿಗೂ ಗೊತ್ತುಂಟು. ಆದರೆ ಆ ಸತ್ತ ಸಮಯದಲ್ಲಿ ಮೈಸೂರಿನ ರಾಜ ಇರುವುದಿಲ್ಲ,
ತೀರಿ ಹೋಗಿರ್ತಾರೆ. ಅವರ ಮಗು ಕೃಷ್ಣರಾಜ ಒಡೆಯರ್, ಅದು ಸಣ್ಣ ಮಗು, 18 ವಯಸ್ಸಿಗೆ ಸಹ ಬಂದಿರುವುದಿಲ್ಲ. ಆಗ ಏನು ಮಾಡಬೇಕು? ಆಗ ನಿಜವಾಗಿ ರಾಜ್ಯಭಾರ ಮುಂದುವರಿಬೇಕು. ಮಗು ಸಣ್ಣದಿರ್ತದೆ. ಟಿಪ್ಪು ಸುಲ್ತಾನ್ನ ಅಧೀನತೆ ಏನು ಅದು ಕರಗಿ ಹೋಗಿದೆ. ಆಗ ಏನು ಮಾಡಬೇಕು? ಆಗ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವರು 1799ರಿಂದ 1810 ಇಸವಿಯವರೆಗೆ 11 ವರ್ಷದ ಕಾಲ ರಾಜ್ಯಭಾರ ಮಾಡ್ತಾರೆ. ಮೈಸೂರು ರಾಜ್ಯದ ರಾಜ್ಯಭಾರ. ಮಗುವನ್ನು ಮಹಾರಾಜ ಅವರೇ, ಮಗುವೇ, ಆದರೆ ರಾಜ್ಯಭಾರ ಮಾಡಿದ್ದು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ. ನಿಮಗೆ ಗ್ರೇಟ್ ಅಂತ ಅನಿಸೋದಿಲ್ಲ ಇದು? ಒಂದು ಹೆಂಗಸು, ಒಂದು ಸಣ್ಣ ಮಗು ರಾಜ್ಯಕ್ಕೆ ರಾಜ ಆಗ್ಬೇಕಷ್ಟೇ, ಆದರೆ ಅಷ್ಟು ಸಮಯವನ್ನು ದೂಡಬೇಕಲ್ಲ, ಅಷ್ಟು ಸಮಯ ರಾಜ್ಯವನ್ನು ಸುಸ್ಥಿತಿಯಲ್ಲಿ ಇರಬೇಕಲ್ಲ. ಹಾಗೆ ಮಾಡಿದಂಥ ಒಂದು ವೀರ ಮಹಿಳೆ ಇರ್ತಾರೆ. ಅದು ನಮ್ಮ ರಾಜ್ಯದಲ್ಲಿ, ನಾನು ಹೊರಗಿನ ರಾಜ್ಯದಲ್ಲಿ ಇನ್ನೂ ಸಹ ಇದ್ದಾರೆ. ಝಾನ್ಸಿ ಲಕ್ಷ್ಮೀಬಾಯಿ ಇರ್ಬೋದು, ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾರೆ, ಅದು ಅದರಿಂದ ಸಹ ಮೊದಲು. ಬಟ್ ಎನಿವೆ, ನಾನು ಇತ್ತೀಚೆಗಿನ ಲಾಸ್ಟ್ ಟ್ರೆಂಡಲ್ಲಿ ಹೇಳ್ತಾ ಇರೋ 1800ನೇ ಇಸ್ವಿಯ ಒಂದು ಘಟನೆ ನೆನಪಾಗ್ತದೆ. ಮಹಿಳಾ ದಿನಾಚರಣೆ ಹೇಳುವಾಗ ಅಂಥ ಮಹಿಳೆಯರೆಲ್ಲ ನಮ್ಮ ರಾಜ್ಯದಲ್ಲಿ ಇದ್ದರು. ಹಾಗಾಗಿ ಮಹಿಳೆಯರು ಯಾವತ್ತಿಗೂ ತಾವು ವೀಕ್ ಅಂತ ಹೇಳಿ ಎಣಿಸಬಾರ್ದು. ಶುಡ್ ಬಿ ಸ್ಟ್ರಾಂಗ್. ಮಹಿಳೆಯರು ಯಾವತ್ತೂ ಕೂಡ ಯಾವುದೇ ಒಂದು ಪರಿಸ್ಥಿತಿ ಇರಲಿ, ಮನಸ್ಸು ಗಟ್ಟಿ ಇರಬೇಕು ಮಹಿಳೆಯರಿಗೆ. ಯಾಕೆಂದರೆ ಮಹಿಳೆಯರ ಮನಸ್ಸು ಗಟ್ಟಿ ಇದ್ದರೆ ಕೆಲಸ ಕಾರ್ಯ ತನ್ನಷ್ಟಕ್ಕೆ ಸುಲಲಿತವಾಗಿ ನಡೀತಾ ಹೋಗ್ತದೆ. ಹಾಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ನಾನು ಕೊಡ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ವಂದಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಸರ್, ಮೇಡಮ್ ಒಂದು ಗೇಮ್ ಏನು ಅಂತ ಹೇಳಿದ್ರೆ, ಅವರು ಕಂಟಿನ್ಯೂಸ್ ಆಗಿ ಎಷ್ಟು ಜನ ಹುಡುಗರ ಹೆಸರು ಹೇಳ್ತಾರೆ ಅನ್ನುವಂಥ ಒಂದು ಗೇಮ್ ಅವ್ರಿಗೆ. ಮೇಡಮ್ ಪ್ಲೀಸ್. ಪ್ರಕಾಶ್, ರಮೇಶ್, ಸುರೇಶ್, ಮುರಳಿ, ಅಶೋಕ್, ಪ್ರದೀಪ್, ಸುರೇಶ್, ರಮೇಶ್, ರಾಘವೇಂದ್ರ, ಶಿವಾನಂದ್, ಯಶವಂತ್, ಗುರು, ದೀಕ್ಷಿತ್, ರಾಜೇಶ್. ಅಜ್ಞಾಗ್ತಾ ಇರಿ. ಕಾರ್ಯಕ್ರಮಕ್ಕೆ ಬಂದು ಜಿಲ್ಲಾ ಒಂದು ಗೃಹ ರಕ್ಷಕ ದಳದ ಪರವಾಗಿ ನಮಗೊಂದು ಅವಕಾಶ ಮಾಡಿಕೊಡಿ. ಮುರಳೀಮೋಹನ್ ಚಿಂತಾರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು ಮಾಂಡವಿ ಮೋಟರ್ಸ್ ಪರವಾಗಿ. ಹಾಗೆ ಸುರೇಶ್ ನಾಥ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಸಸ್ಯಗಳನ್ನೇ ಪ್ರೀತಿಸುವ, ಸಸ್ಯಗಳು ಅವರನ್ನು ಪ್ರೀತಿಸುವ ಮಾಧವ್ ಉಳ್ಳಾಳನ್ನ ಇಲ್ಲಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಜೊತೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡುವಂತ ನೇರಂಗಿ ಪಾರ್ಶ್ವನಾಥ್, ಹಾಗೆ ನಮ್ಮ DGM ಶಶಿಧರ್ ಕಾರಂತ್ ಸರ್, ಮತ್ತೆ ಮಹಿಳೆಯ ಪರವಾಗಿದ್ದಂತಹ ಅನುಪಮ ಮೇಡಮ್, ಇದ್ದಂತ ಎಲ್ಲ 5 ಜನ ನಮ್ಮ ಪ್ರೀತಿಯ ಸನ್ಮಾನಿತರಿಗೆ, ಬಂದಂತ ಎಲ್ಲ ನಿಮ್ಮ ವೀರ ಮಹಿಳೆಯರಿಗೆ ಕೂಡ ಜೋರಾದ ಚಪ್ಪಾಳನಿಗೊಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಕಾರ್ಯಕ್ರಮವನ್ನ ಎಂಡ್ ಮಾಡೋಣ. ಆದ್ರೆ ಒಂದು ಕಂಡೀಷನ್ ಕೊಟ್ರು ವೇದಿಕೆ ಮೇಲಿನ, ಏನಂದ್ರೆ ಕಾರ್ಯಕ್ರಮ ಎಂಡ್ ಮಾಡ್ಬೇಕಾದ್ರೆ ಸುಮ್ಮನೆ ಮಾಡಬೇಡಿ, ಒಂದು ಖುಷಿಯಾಗಿ ಕುಣಿದಾಡ್ತಾ ಎಂಡ್ ಮಾಡಿ ಅಂತ. ಸೌಮ್ಯ ಒಂದು ಸಾಂಗ್ ಅನ್ನು ಪ್ಲೇ ಮಾಡ್ತಾರೆ, ಖುಷಿಯಾಗಿ ಕುಣಿದಾಡ್ತಾ ಕಾರ್ಯಕ್ರಮನ ಎಂಡ್ ಮಾಡೋಣ. ಹಾಗೆ ಒಂದು 2 ಗಿಫ್ಟ್ ಅನ್ನ ಮಾಂಡವಿ ಮೋಟರ್ಸ್ ನ ಮುರಳೀಮೋಹನ್ ಸರ್ ಅವರು ಇದನ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಕೆಲವಾರು ಪುಸ್ತಕಗಳ ಸಂಗ್ರಹವನ್ನ ಅವರಿಗೆ ಕೊಡ್ತಾ ಇದ್ದಾರೆ. ವೈದ್ಯಕೀಯ ಲೇಖನಗಳನ್ನ ಅವರು ಬರೀತಾರೆ, ಅದರ ಒಂದು ಪುಸ್ತಕಗಳನ್ನ ಅವರಿಗೆ ಕೊಡ್ತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಒಂದು ಕಾಣಿಕೆಗೆ ನಿಮ್ಮ ಪುಸ್ತಕಗಳನ್ನ ಅವರು ಓದ್ತಾರೆ, ಸರ್ಕ್ಯುಲೇಟ್